ಮನೆಯೊಳಗೆ ತಾಯಿಯೊಂದಿಗೆ ಮಲಗಿದ್ದ ಪುಟಾಣಿ ಹೆಣ್ಣು ಮಗುವೊಂದನ್ನು ಮುಸುಕುಧಾರಿ ವ್ಯಕ್ತಿಯೋರ್ವ ಅಪಹರಣ ಮಾಡಿದ ಆತಂಕಕಾರಿ ಘಟನೆ ಸಿದ್ದಾಪುರ ಸಮೀಪದ ಯಡಮುಖಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುಂಟಿಬೇರು ಎಂಬಲ್ಲಿ ಗುರುವಾರ ನಸುಕಿನ ಜಾವ ನಡೆದಿದೆ. ಮಗು ಅಪಹರಣ ಪ್ರಕರಣ ಸದ್ಯ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದು, ಮಗುವಿನ ತಾಯಿ ಪೊಲೀಸರಿಗೆ ನೀಡಿದ ದೂರಿನಂತೆ ಶಂಕರನಾರಾಯಣ ಪೊಲೀಸ್ ಠಾಣೆಯಲ್ಲಿ ಅಪಹರಣ ಪ್ರಕರಣ ದಾಖಲಾಗಿದೆ. ಯಡಮುಖಿಯ ಕುಂಟಿಬೇರು ನಿವಾಸಿ ಸಂತೋಷ್ ನಾಯ್ಕ್ ಮತ್ತು ರೇಖಾ ದಂಪತಿಗಳ 1 ವರ್ಷ 3 ತಿಂಗಳ ಪ್ರಾಯದ ಸಾನ್ವಿಕಾ ನಾಪತ್ತೆಯಾದ ಕಂದಮ್ಮ. ಹೊಸಂಗಡಿ ಸಂಡೂರಿನ ಪವರ್ ಹೌಸ್ನಲ್ಲಿ ಸಂತೋಷ್ ನಾಯ್ಕ್ ಸೆಕ್ಯೂರಿಟಿ ಗಾರ್ಡ್ ಕೆಲಸ ನಿರ್ವಹಿಸುತ್ತಿದ್ದು, ಕೆಲವೊಮ್ಮೆ ರಾತ್ರಿ ಪಾಳಿ ಇರುವಾಗ ರೇಖಾ 5 ವರ್ಷದ ಗಂಡು ಮಗು ಮತ್ತು ಸಾನ್ವಿಕಾ ಹಾಗೂ ಸಂತೋಷ್ ತಾಯಿ ಮನೆಯಲ್ಲಿರ್ತಿದ್ರು. ಬುಧವಾರ ರಾತ್ರಿ ಸಂತೋಷ್ ರಾತ್ರಿ ಪಾಳಿ ಕೆಲಸಕ್ಕೆ ತೆರಳಿದ್ದು, ಅವರ ತಾಯಿ ಮಗಳ ಮನೆಗೆ ನಾಟಿ ಕಾರ್ಯಕ್ಕೆ ತೆರಳಿದ್ದು, ರೇಖಾ ಮತ್ತು 2 ಮಕ್ಕಳು ಮಾತ್ರ ಮನೆಯಲ್ಲಿದ್ರು. ಗುರುವಾರ ಮುಂಜಾನೆ 4 ರಿಂದ 5 ಗಂಟೆಯ ವೇಳೆಗೆ ಹಿಂಬಾಗಿಲಿನಿಂದ ಮನೆ ಪ್ರವೇಶಿಸಿದ ಮುಸುಕುಧಾರಿ ವ್ಯಕ್ತಿಯೋರ್ವ ರೇಖಾ ಜೊತೆ ಮಲಗಿದ ಮಗುವನ್ನ ಹೊತ್ತೊಯ್ದಿದ್ದನು. ಮಗುವಿನ ಅಳು ಹಾಗೂ ಬಾಗಿಲ ಶಬ್ದ ಕೇಳಿಸಿಕೊಂಡ ರೇಖಾ ಆಗಂತುಕನ ಹಿಂದೆ ಇನ್ನೋರ್ವ ಮಗನೊಂದಿಗೆ ಹಿಂಬಾಲಿಸುತ್ತಿದ್ದರು ಎನ್ನಲಾಗಿದೆ. ಮಗುವನ್ನು ಅಪಹರಿಸಿದ ಅಪರಿಚಿತ ವ್ಯಕ್ತಿ ರೇಖಾ ಮನೆ ಸಮೀಪದಲ್ಲಿನ ಕುಬ್ಜಾ ನದಿಯಲ್ಲಿಳಿದು ಪರಾರಿಯಾಗಿದ್ದಾನೆ. ಇತ್ತ ಮಗುವನ್ನು ರಕ್ಷಿಸಿಕೊಳ್ಳಲು ರೇಖಾ ತನ್ನ ಮಗನೊಂದಿಗೆ ನದಿಗೆ ಇಳಿದಿದ್ಲು. ತುಂಬಿ ಹರಿಯುವ ನದಿಯಲ್ಲೇ ತಾಯಿ ಮಗ ಕೊಚ್ಚಿ ಹೋಗುವ ಸ್ಥಿತಿಯಲ್ಲಿದ್ದು, ಅವರ ಕೂಗಾಟ ಕೇಳಿ ಸ್ಥಳೀಯರು ಬಂದು ತಾಯಿ ಮತ್ತು ಹಿರಿಯ ಮಗನನ್ನ ರಕ್ಷಿಸಿದ್ದಾರೆ. ಆದರೆ ಸಾನ್ವಿಕಾಳನ್ನ ಮಾತ್ರ ಆಗಂತುಕ ನದಿಯಲ್ಲಿ ಸಾಗಿ ಕೊಂಡೊಯ್ದಿದ್ದಾನೆ ಎನ್ನಲಾಗಿದೆ. ಇನ್ನು ಮಗುವಿನ ಅಪಹರಣ ಪ್ರಕರಣ ಹಲವು ಅನುಮಾನಗಳನ್ನ ಹುಟ್ಟುಹಾಕುತ್ತಿದ್ದು, ಮಗುವಿನ ನಿಗೂಢ ನಾಪತ್ತೆ ಪ್ರಕರಣ ಪೊಲೀಸರ ಸಮಗ್ರ ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಈ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಳಕ್ಕೆ ಭೇಟಿ ನೀಡಿ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಈ ಗಂಭೀರ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಂಡ ಪೊಲೀಸರು ಮಗುವಿನ ತಂದೆ ತಾಯಿ ಹಾಗೂ 5 ವರ್ಷದ ಸಹೋದರನನ್ನ ಮತ್ತು ಸ್ಥಳೀಯರನ್ನ ಸುದೀರ್ಘವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಲ್ಲದೆ ಸ್ಥಳೀಯ ಮುಳುಗು ತಜ್ಞರ ಸಹಾಯದಿಂದ ಕುಬ್ಜಾ ನದಿಯಲ್ಲಿ ಮಗುವಿಗಾಗಿ ಹುಡುಕಾಟ ಆರಂಭಿಸಿದ್ದು, ಅಗ್ನಿಶಾಮಕ ದಳದ ಸಿಬ್ಬಂದಿಗಳ ನೆರವನ್ನ ಪಡೆದಿದ್ದಾರೆ. ತಾಯಿಗೆ ಕೂಡ ಒಂದು ಶಬ್ದ ಕೇಳಿದೆ, ಹೊಳೆ ಕಡೆಯಿಂದ ಕೇಳಿ ಬಂದಿದೆ. ಸೊ ನಾವು ಅಲ್ಲಿ ಸ್ವಲ್ಪ ಸ್ಥಳೀಯವಾಗಿ ನಾವು ಪರಿಶೀಲನೆ ಮಾಡಬೇಕಾಗತ್ತೆ. ಸೊ ನಾವು ಫೈರ್ ಡಿಪಾರ್ಟ್ಮೆಂಟ್ಗೆ ಕರೆಸಿ ಕೂಡ ಸ್ಥಳ ಪರಿಶೀಲನೆ ಮಾಡ್ತೀವಿ. ಮತ್ತು ಏನಾದರೂ ಸ್ಥಳೀಯವಾಗಿ ಮಾಹಿತಿ ಹಿನ್ನೆಲೆ ಯಾರು ಅಪರಿಚಿತ ಬಂದಿದ್ದಾರೆ ಅವ್ರ ಬಗ್ಗೆ ಕೂಡ ನಾವು ಮಾಹಿತಿ ಕಳೆ ಹಾಕ್ತೀವಿ. ಟೀಮ್ ರಚನೆ ಅಂತಂದ್ರೂ ಮಾಡ್ತೀರಾ? ಈ ಟೀಮ್ ನಾವು ಡೆಫಿನೆಟ್ಲಿ ತುಂಬ ಗಂಭೀರವಾದ ಪ್ರಕರಣ ಇರೋದ್ರಿಂದ ನಮ್ಮ DSPಯಲ್ಲಿನೇ ನಾವು ತನಿಖೆ ಮಾಡಿಸ್ತೀವಿ. ಜೊತೆಯಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಲೆವೆಲ್ ಟೀಮಲ್ಲಿ ನಮ್ಮ DCIB ಇನ್ಸ್ಪೆಕ್ಟರ್ ಇದ್ದಾರೆ, ಅವರ ತಂಡ ಇದ್ದಾರೆ, ಅವ್ರಿಗೆ ಈ ಪ್ರಕರಣದಲ್ಲಿ ತನಿಖೆ ಮಾಡಲಿಕ್ಕೆ ಸಹಾಯ ಮಾಡ್ತಾರೆ. ಎದುರುಗಡೆದು ಲಾಕ್ ಮಾಡಿತ್ತು, ಅವ್ರು ಮಲ್ಕೊಂಡು ಅಲ್ಲಿ ಬಂದು ಸಣ್ಣ ಮಗುನ ಎತ್ಕೊಂಡು ಹೋಗುವಾಗ ಮಗು ಮರ್ಕದ್ ನೋಡಿ ತಾಯಿ ಮತ್ತು ಮತ್ತೊಂದು ದೊಡ್ಡ ಹುಡುಗ ಅಂದ್ರೆ 5 ವರ್ಷದ ಹುಡುಗಿಗೆ 1 ವರ್ಷ 3 ತಿಂಗಳಾಗಿದೆ. ಅವರು ಓಡೋದು ಆ ಮಗು ಅಳ್ತಾ ಇರೋದು ನೋಡಿ ಇವರು ಓಡಿ ಹೊಳೆ ಸೈಡ್ ಇರೋದು, ಮನೆ ಹೊಳೆ ಸೈಡ್ ಇರೋದ್ರಿಂದ ಅವಳು ಹೊಳೆ ಹತ್ರ ಹೋದ್ರು, ಬಿದ್ರಿಬ್ರು. ಮಗು ದೊಡ್ಡ ಮಗುನೂ ಸಾತ್ವಿಕ್ ಅಂತೇಳಿ ಅವನು ಬಳ್ಕೊಂಡು ಹೋದ, ಈ ತಾಯಿ ಬಳ್ಕೊಂಡು ಹೋಗಿ ಸ್ವಲ್ಪ ದಡದಲ್ಲಿ ಎಲ್ಲೋ ಮೇಲೆ ಹತ್ತಿದ್ರಂತೆ. ಹತ್ತಿ ಅಕ್ಕಪಕ್ಕದವರೆಲ್ಲ ಬಂದು ಸ್ವಲ್ಪ ರಕ್ಷಣೆ ಮಾಡಿದರು. ಘಟನಾ ಸ್ಥಳಕ್ಕೆ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಶಾ ಜೇಮ್ಸ್, ಕುಂದಾಪುರ DYSP BP ದಿನೇಶ್ ಕುಮಾರ್, ಸಿಪಿಐ ಮಂಜಪ್ಪ ಡಿಯರ್, ಶಂಕರನಾರಾಯಣ ಪೊಲೀಸ್ ಠಾಣಾಧಿಕಾರಿ ಪ್ರಕಾಶ್, ಕುಂದಾಪುರ PSI ಹರೀಶ್ ನಾಯ್ಕ್, DCIP ಪೊಲೀಸರ ತಂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನ ನಡೆಸುತ್ತಿದ್ದಾರೆ. ಅಲ್ಲದೆ ವಿವಿಧ ಆಯಾಮದ ತನಿಖೆಯ ಹಿನ್ನೆಲೆಯಲ್ಲಿ ಶ್ವಾನದಳ, ಅಗ್ನಿಶಾಮಕ ದಳದವರು ಸ್ಥಳಕ್ಕೆ ಭೇಟಿ ನೀಡಿದ್ರು. ಸಿದ್ದಾಪುರ ಜಿಲ್ಲಾ ಪಂಚಾಯತ್ ಸದಸ್ಯ ರೋಹಿತ್ ಶೆಟ್ಟಿ ಮೊದಲಾದವರು ಹಾಜರಿದ್ದರು. ಶ್ರೀಕಾಂತ್ ಹೆಮ್ಮಾಡಿ, V4 News 24/7 ಕುಂದಾಪುರ.